ಸಮಿತಿಯಿಂದ ಕಾರ್ಕಳದ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಕಲಾಪೀಠ ಕೋಟ ಇವರಿಂದ ಯಕ್ಷಗಾನ ಜರುಗಿತು. ಈ ಸಂದರ್ಭದಲ್ಲಿ ಯೋಗ್ಯ ಅಭ್ಯರ್ಥಿಯನ್ನ ಆರಿಸಬೇಕು. ಮತದಾರರು ಹೆಂಡ ಹಾಗೂ ಹಣದ ಆಮಿಷಕ್ಕೆ ಬಲಿಯಾಗದೆ ಒಳ್ಳೆಯ ಅಭ್ಯರ್ಥಿಗೆ ಮತ ನೀಡಬೇಕು. ತಪ್ಪದೆ ಮುಂಬರುವ ಏಪ್ರಿಲ್ 18ರಂದು ಮತದಾನ ಮಾಡಬೇಕು. ಈ ಮೂಲಕ ಯಕ್ಷಗಾನದ ಸಂದೇಶ ನೀಡಿದ್ರು. ಕಲಾವಿದರಾಗಿ ನರಸಿಂಹ ತುಂಗ, ವೆಂಕಟೇಶ್ವರ, ಲಂಬೋದರ ಹೆಗಡೆ, ದೇವದಾಸ್ ರಾವ್, ಸುದೀಪ್ ಉರಾಲ ಭಾಗವಹಿಸಿದ್ರು. ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಈ ತಂಡ ದಿನಕ್ಕೆ 3 ಪ್ರದರ್ಶನವನ್ನ ನೀಡುತ್ತಾರೆ. ನಮ್ಮ ರಾಜ್ಯದಲ್ಲಿ ಒಬ್ಬ ಯೋಗ್ಯ ಪ್ರಜೆಯನ್ನು ಮತದಾನದ ಮೂಲಕ ಆಯ್ಕೆ ಮಾಡಿ ಆತನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಎನ್ನುವುದಾಗಿ ಚಿಂತಿಸಿದ್ದೇವೆ. ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಹೌದು. ಅಷ್ಟನ್ನೇ ಅರ್ಥ ಡಂಗುರು ಸಾರ್ಥ ಹೋದದ್ದು. ನೀವು ಯೋಗ್ಯ ನಾಯಕರನ್ನ ಆಯ್ಕೆ ಮಾಡ್ತೀರಿ ಅಂತ ಹೇಳ್ತೀರಿ, ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕು ಅಂತ ಹೇಳ್ತೀರಿ. ಆದ್ರೆ ಈ ಸಣ್ಣ ಮಕ್ಕಳಿಗೆ ಯೋಗ್ಯ ನಾಯಕ ಇರ್ತಾವನೆ ಅಂತ ಅರ್ಥ ಆಗ್ತದೆ, ಗೊತ್ತಾಗ್ತದೆ. ಅದಕ್ಕೆ ನೀವು ಚಿಂತಿಸುವುದು ಬೇಡ. ಅದಕ್ಕೆ ಬೇಕಾದ ಅಧಿಕಾರಿ ವರ್ಗದವರನ್ನ ನೇಮಿಸಿದ್ದೇವೆ. ಏನಂತ? ಅವರು ಅದಕ್ಕೆ ಬೇಕಾಗಿ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಮತದಾನದ ಹಕ್ಕನ್ನು ನೀಡಿದ್ದಾರೆ. ಎಲ್ರಿಗೂ ಇಲ್ಲ, ಎಲ್ರಿಗೂ ಮತದಾನ 18 ವರ್ಷ ಮೇಲ್ಪಟ್ಟವರಿಗೆ ಮತದಾನದ ಪಟ್ಟಿಯಲ್ಲಿ ಅವರ ಹೆಸರು ಇರಬೇಕು. ಈಗ ವಿಕಲಚೇತನದವರಿಗೂ ಅವರಿಗೆ ವಿಶೇಷ ಗಾಲಿ ಕುರ್ಚಿಯ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಮತ್ತು ವಯೋವೃದ್ಧರಿಗೂ ಅವಕಾಶ